ನಾನು ಅರ್ಜಿ ಬರುತ್ತೆ ನಿಮ್ಮ ಹತ್ರ ಈಗ ಅರ್ಜಿ ಚೇಂಜ್ ಮಂತು ಕೊಡಿ ಸರಿ ಈಗ ಅರ್ಜಿ ಎಲ್ಲ ಚೇಂಜ್ ಮಂತು ಕೊಡಿ ಈಗ ಸೈನ್ ಮಾತ್ರ ಮಾತಾಡಿದ್ರು ಅದೆಲ್ಲ ಮೊದಲು ಕೊಟ್ಟ ಅದು ಕಂಪ್ಲೇಂಟ್ ಎಲ್ಲ ಇರ್ಲಿ, ಅದು ಬೇಕಾಗಿಲ್ಲ. ಈಗ ನಿಮಗೆ ಸಮಸ್ಯೆ ಆದ್ದು ಯಾರಿಂದ ಯಾವ್ದರಿಂದ ಅಂತ ಎಲ್ಲ ಹೇಳಿದ್ರು. ಎಲ್ಲ ನಾನು ಪ್ರಿಂಟ್ ನೀವು ಹೇಳಿದಾಗೆ ನಾನು ಪ್ರಿಂಟ್ ಮಾಡಿ ತಂದಿದ್ದೇನೆ. ಅದಕ್ಕೆ ಸೈನ್ ಮಾಡ್ತೀವಿ ಮೊದ್ಲರಲ್ಲಿ ಮಾತಾಡಿ ಮತ್ತೆ ನಿಮ್ಗೆ ನಾವೆಲ್ಲ ಒಟ್ಟು ಮಾಡಿ ಕೊಡುವ ಕಂಪ್ಲೇಂಟ್, ನೀನ್ ಹಾಗೆ ಇರು, ಪೊಲೀಸ್ನವರು ಕರೆದ್ರೆ ಹೋಗ್ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಸರ್. ನನ್ಗೆ ಎಸ್ ಐ ಕಾಲ್ ಮಾಡ್ತಿದ್ದಾರೆ, ನನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟದ್ದು ಹೋಗ್ಲಿಕ್ಕೆ ಅಂತಂತ ಹೇಳಿ ನಾನು ಬರ್ತೇನೆ. ನೀವು ಒಂದು ಮಧ್ಯಾಹ್ನ ನಿಮ್ಗೆ ರೆಸ್ಟ್ ಇದೆ, ಅಲ್ಲಿಗೆ ಬರ್ತೇನೆ. ಬುಧವಾರ ಮಟ್ಟ ಹೋಯ್ನ ಸರ್ ಇದು ಆನ್ಲೈನ್ ಆನ್ಲೈನ್ ಮೆಸೇಜ್ ಗೊತ್ತಿದ್ದೀರಿ. ನಾನು ನಿಮ್ಮ ಕಂಪ್ಲೇಂಟ್ ತೆಗೆದುಕೊಂಡವನು. ನಾನು ಇವಾಗ ಅವತ್ತಿ ನೀವು ಕಂಪ್ಲೇಂಟ್ ಕೊಟ್ಟ ನಂತರ ನನಗೆ ಅದೆಲ್ಲ ಮಡಿಚಿಟ್ಟದಲ್ಲಿ ನಿಮ್ಗೆ ಕಾಲ್ ಮಾಡಿದ್ದು ತುಂಬಾ ಸಲ, ನೀವ್ ತೆಗ್ಲಿಲ್ಲ. ಮರುದಿನ ಬರ್ಬೇಕಂತ ಹೇಳಿದ್ದೆ, ನಾವು ಅದು ಬರ್ತಿಲ್ಲ. ಮಡಿಚಿಟ್ಟಿದ್ದಾರೆ, ಏನು ಅದೆಲ್ಲ ಆಕ್ಷನ್ ತಗೊಳ್ಳಿಲ್ಲ. ಅವು ವಂಚನೆ ಮಾಡ್ಬೇಕು ಎಲ್ಲ ಪೂರ ರೆಡಿ ಮಾಡ್ತಿದ್ವಿ ಕಾಪಿ ನಾನು ಅದನ್ನು ಯಾವುದು ಹಾಕುದಿಲ್ಲ, ನಾನು ಸೈನ್ ಕೂಡ ಹಾಕುದಿಲ್ಲ, ಇಲ್ಲೂ ಹಾಕುದಿಲ್ಲ ಅಂತ ಹೇಳಿದೆ. ನೀವು ಮಾಡ್ಲಿಲ್ಲ? ನಾನ್ ಸೈನ್ ಕೂಡ ಹಾಕ್ಲಿಲ್ಲ, ಅವರೆಲ್ಲ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಸರ್. ಎಂಕಾಕ್ಲಿ ಎಪ್ಪೋಡು ನಾನ ಎಂಕಾಕ್ಲಿ ನೋಟ್ಸ್ ಬರ್ಪೇರು ಇತ್ತು ದುಮ್ಮು ಕೈಟ್ ಬರೆಯುವಂತ ಇತ್ತ ಕಂಪ್ಯೂಟರ್ ತೆಪ್ಪುನ ಐಕೆಂಕ್ ಪಂಡೇನು ಎಂಕ್ಲೇದು ಈ ಅರ್ಜಿ ಇದ್ದಿನಾಂಡ ಎಂಕ್ಲೇದು ಬರ್ಪೇರು ಅಪ್ಜಿ. ಇದು ಯಾರ ಜವಾಬ್ದಾರಿ? SKDRDP ಅವರ ಜವಾಬ್ದಾರಿ. ಅದರ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರೇ ಜವಾಬ್ದಾರಿ. ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ನೀವು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಚೇಂಜ್ ಮಾಡಿ ಬಂದವರ ಹೆಸರು, ಮನೆಗೆ ನಿಮ್ಮ ಸದಸ್ಯರು ಯಾರು, ಅವರ ಹೆಸರು ಇವರಿಗೆ ಯಾಕೆ ಅಲ್ವಾ? ಅವರ ಮೇಲೆ ತನಿಖೆ ಮಾಡಬೇಕಲ್ಲ. ಈಗ ಹೈಕೋರ್ಟ್ ಇಂದ ಆದೇಶ ಆಗಿದ್ದು ನಿಮ್ಮ ಮನೆಗೆ ಬಂದವರ ಮೇಲೆ ತನಿಖೆ ಮಾಡಿ ಅಂತ ಆದೇಶ ಮಾಡಿದ್ದಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು SKDRDP BC ಟ್ರಸ್ಟ್ ನವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡಿ ವರದಿ ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಗಳಿಗೆ ಆದೇಶ ಕೊಟ್ಟಿದ್ದು. ನೀವು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಬೇಕು. ನೋಡಿ, ನಾವು ಕೊಟ್ಟ ಕಂಪ್ಲೇಂಟ್ ಅನ್ನು ತಿರುಚಿ ಅದು ಬೇಡ ಬೇರೆ ಬರೀರಿ ಅಂತ ಹೇಳಿ ಅವರೇ ಬರೆದುಕೊಂಡು ಬಂದು ಸಿಗ್ನೇಚರ್ ಮಾಡಿಸಿ ಈ ನಾವು ಕೊಟ್ಟ ಕೇಸನ್ನು ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಯಾರು ಇದರಲ್ಲಿ ಎಲ್ಲ ಶಾಮೀಲಾಗಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ನೀವು ಅಂತ ಒಂದು ಕಂಪ್ಲೇಂಟ್ ಕೊಡ್ಬೇಕು. ನೀವು SKDRDP ಗ್ರಾಮಾಭಿವೃದ್ಧಿ ಯೋಜನೆಯ ವೀರೇಂದ್ರ ಹೆಗಡೆ ಅವರ ಇದು ಯಾವ ಕಿಟ್ ಕೊಟ್ಟು ಪೊಲೀಸ್ನವರನ್ನು ಈ ತರ ಅವರನ್ನೇ ಸಿಕ್ಕಿ ಹಾಕಿಸ್ಲಿಕ್ಕೆ ಈಗ ನೋಡ್ತಾ ಇದ್ದಾರೆ. ಈಗ ಇಲ್ಲಿ ತಪ್ಪಿತಸ್ಥರು ಯಾರಾಗ್ತಾರೆ? ಪೊಲೀಸ್ನವರು ಆಗ್ತಾರೆ. ಒಂದು ಬೋರ್ಡ್ ಹಾಕಿ ಅಲ್ಲಿ ಒಂದು ಹೊರಗಡೆ SKDRDP ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಬಂದ್ರೆ ಇಲ್ಲಿ ತಗೊಳ್ಳೋದಿಲ್ಲ ಈ ಸ್ಟೇಷನ್ ಅಲ್ಲಿ ಅಂತ ಒಂದು ಬೋರ್ಡ್ ಹಾಕಿ. ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. SKDRDP ವಿರುದ್ಧ ನಾವು ಅಲ್ಲಲ್ಲಿ ಕಂಪ್ಲೇಂಟ್ ಗಳನ್ನು ಕೊಟ್ಟಿದ್ದೇವೆ. ಕಮಲಾ ಎನ್ನುವರು 16/12 ಅಂದ್ರೆ ಡಿಸೆಂಬರ್ 16ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿಯವರೆಗೂ ಯಾವುದೇ ಒಂದು ರೀತಿಯ ಹಿಂಬರ ಕೊಡ್ಲಿಲ್ಲ, ರಿಪ್ಲೈ ಕೊಡ್ಲಿಲ್ಲ. ಪೊಲೀಸ್ ಸ್ಟೇಷನ್ ಇಂದ ಯಾವುದೇ ಒಂದು ಕಾಲ್ ಬಂದಿಲ್ಲ. ಅವರು ವೀರೇಂದ್ರ ಹೆಗಡೆ ಅವರ ವಿರುದ್ಧನೇ SKDRDP ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಮಲಾ ಎನ್ನುವರು. ಆದ್ರೆ ಇವತ್ತು ಏಕಾಏಕಿ ಬೆಳಿಗ್ಗೆ ಫೋನ್ ಮಾಡಿ ಅವರಿಗೆ ನಾವು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ ನಾವು ಬರ್ತಾ ಇದ್ದೇವೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಸರಿಯಾಗ್ಲಿಲ್ಲ, ಬೇರೆ ಚೇಂಜ್ ಮಾಡ್ಬೇಕು, ಅದನ್ನು ಬೇರೆ ಬರಿಬೇಕು ಅಂತ ಹೇಳಿ ನಾವು ಬರ್ತಾ ಇದೀವಿ ಅಂತ ಹೇಳಿ ಸೀದಾ ಮನೆಗೆ ಬಂದಿದ್ದಾರೆ. ಅಲ್ಲಿ ಅವರು ಏನೇನ್ ಮಾಡಿದ್ದಾರೆ ಅಂತ ವಿಡಿಯೋ ಕೂಡ ನೋಡಿ ನೀವು.
ಆಗ್ಲಿ ಎಂಕಲ ಕೊರ್ತಾನು ಮಾಡ್ತೀರ ಲೆಕ್ಕ ದುಂಬಳ ಮಾತ ನಂಚೇನೆ ಸರ್ ಅವು ಬಜಿ ಗಲ ಡೋಂಗಿ ಮಾತಾಡ ಕಂಪ್ಲೇಂಟ್ ಇಪ್ಪಡು ಅವೇ ಡೋಂಗಿ ಮಾತಂದಿಲ್ಲ ಸರಿ ಎಂಟು ಕೊರ್ತನೈತೆ ವೀರೇಂದ್ರ ರೆಡ್ಡಿ ಮಿತ್ತೆ ಕೊರ್ತೀನಿ ಎಂದು ಎಂಟು ಆರ್ನವೇ ಸಂಘ ಒಂದು ಆಯ್ತು ನಡಪವನ ಅಕ್ಲು ಆರು ನಡಪವನ ಅನಿಲ್ ಕುಮಾರ್ ಅಕ್ಲು ನಡಪವನ ಅಕ್ಲು ನಡಪವನ ಅಂದಾಗ ಅಯ್ನ ಲೆಕ್ಕ ಬರ್ಕೊಂಡು ತನಿಖೆ ಕಲೆಕ್ಷನ್ ಬರ್ಕೊಂಡು ಮಕ್ಕಳು ಮತ್ತೆ ಆಚಾರ ಬರ್ಕೊಂಡು ಮಕ್ಕಳು ಬೇರೆ ಸೇವನೀತೆ ಬುಕ್ ಮೇಡಮ್ ಸೇವನೀತೆ ಬುಕ್ ಅಕ್ಲು ಬರ್ತೀರ ಅಕ್ಲ ಪುದಾರ್ ಗೊತ್ತಿ ಸರ್ ಅವು ಐತೆ ಫೋನ್ ನಂಬರ್ ಏನೋ ಹಾ ಹಾ ಮತ್ತೆ ಮೂಲ ತಂಗಿನಾಗ್ಲಿತ್ತನ ನಂಬರ್ಗೆ ಎಲ್ಲ ಗೊತ್ತಿದ್ದೀರಿಗೆ ಅಂಕಲ ಪಂಡದು ಅಪಾಯಿಂಟ್ ಒಂದು ಫೋನ್ ಅನ್ಬಿಡ ಊಲ ಫೋನ್ ಅಂತಿದ್ದಾರೆ ನಾನು ಕೇಳಿದೆ ಫೋನ್ ನಂಬರ್ ಟೇಷನ್ ಅಂತ ಇಜ್ಜಾನ್ ಸರ್ ಆನಿ ಮಾತ್ರ ನಂಬರ್ ಇದ್ದೀರ ಅತ್ತೆ ಈನ ನಂಬರ್ ಎರಡು ಮಾತ್ರ ಇತ್ತು ಉಂಟು ಸರ್ ಎರಡು ಅಂತ ಹಾ ಸರಿ ನಾನು ಇಲ್ಲಿ ವಾಪಸ್ ಸರ್ ಇದು ಪಾನಂದೆ ಮುಜಿನ ಹಾ ಏನ್ ಮಂಗಳವಾರ ಅಂತ ಇಜ್ಜಿ ಸರ್ ಬುಧವಾರ ತಾನಿ ಮಂಗಳವಾರ ಬೈ ಫೋನ್ ಫ್ರೀ ಅನೇ ಫೋನ್ ಹಾವ್ ಮಂಗಳವಾರ ಅದು ಅರ್ಜಿ ಕೊಡ್ತಾರೆ ವಿಡಿಯೋ ಕೊಡು ಹಾಗೆ ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬರ್ತಾರೆ ಅವೇ ನೀ ಅಂಚಾಲಿಂದ ನಂದು ಸಮಸ್ಯೆ ಅವೇ ನಂಬರ್ ಎರಡು ಮಾಡ್ಕೊಂಡೆ ಬುಧವಾರ ತಾನಿ ಇರ್ನಾತ ಇಂಗ್ಲಿಷ್ ಸುಳ್ಳು ಎಂಕ್ಲಿಗೆ ಪಂಡಿರಿಜ್ಜಿ ಸಾಲ ಪಂಡಿರಿಜ್ಜಿದ್ದಾರೆ ಮಾರು ಬೊಕ್ಕ ಇನ್ನು ಬೊಕ್ಕ ನೋಡ್ಬೋದು ಅಂಚನ ದಾಯ್ತಾ ಇನ್ನ ಹುಷಾರಿ ಜನ ಇದು ಬಿಪಿ ವಯಸ್ಸ ನಾ ಅವೇ ಎಂಚೈತಾರ ಬಚಿದಾರಿತ್ತೆ ಫೋನ್ ನಂಬರ್ ಉಂಟಾ ಅಮಿತ ಫೋನ್ ನಂಬರ್ ಇಪ್ಪಡಾಕಲ್ಲ ಆಗ್ಲಿ ಕೊರ್ಪುಜೇರಿ ವಾಶ ಕೊಡ್ತಾನೆ ಇದ್ದೀರಿ ಅಂಚ ಗುಂಟ ಪಾಡಿದ್ರೆ ಒಲೆ ಸೌಣೂರಿ ಸೌಣೂರು ಬರೀ ಕೆಟ್ರ ಗಿಂಕ್ಲಾಗ್ಲೆ ಮೊಗೇರ ಮೊಗೇರ ಮೇರ ಅಮಿತನವರ ಮತ್ತೆ ಅಕ್ಕನ ಪುದಾರ ಗೊತ್ತಿದೆ ಅಕ್ಕಲು ಹೆಂಚನ ಆಗ್ಲಿ ಅನ್ಕುನ ಒಂದು ಸೂಪರ್ವೈಸರ್ ಅಂತ ಆಗ್ಲಿ ಮಿತ್ತದ ಇದು ಅಕ್ಲ ಲಿಟಲ್ ಲೋನ್ ಕೊಲ್ಗೋರ್ನೆ ಲೋನ್ ಅವೇ ಅಕ್ಕಲ ಆಫೀಸ್ ಆಫೀಸೋಳು ಸೌಣೂರು ಲೋನ್ ಪುರ ಬರೀ ಪುನಃ ಸೌನರ್ ಆಫೀಸ್ ಪುನಃ ಬ್ಯಾಂಕ್ ಅಂಚ ಇಗ್ಲೆ ಬ್ಯಾಂಕ್ ಪುತ್ತೂರು ಬಾಕಿ ಆಗ್ಲಿ ಸೌಣೂರು ಬ್ಯಾಂಕ್ ಬ್ಯಾಂಕ್ ಹಾ ಅಂಚ ಅಮಿತ ಇದರ ಬಗ್ಗೆ ಅರ್ಜಿ ಕಳಿಸಿದೆ ಅವ್ರು ಏನು ಹಾ ಅವರದ್ದು ಇಲ್ಲ ಅದು ಅಲ್ಲ ಈಗ ಅರ್ಜಿ ಕಳಿಸಿದೆ ಆದಿತ್ಯ ಸೋಮವಾರ ಮಂಗಳವಾರ ಬುಧವಾರ ತಾನಿ ಆಗ್ಲು ದೊರಡು ಎಂಗ್ಲೆ ಅಂಗಾರ ಮತ್ತೆ ಎಂಕೆಲ್ಲ ಪುರ್ಸೋದಿದ್ದಿ ಸರ್ ಅಂಚ ಹಾ ಈಗ ಈರೆ ನಂದು ನಂಬರ್ ಆಡ್ ಮಾಡ್ಕೊಂಡು ಆರ್ಕಿ ಹಾ ಒರಿಜಿನಲ್ ಪಾಸ್ಬುಕ್ ಬ್ಯಾಂಕ್ ಏನು ಬರ್ತದೆ ಪಾಸ್ಬುಕ್ ಅದು ಉಳಿತಾಯದ ಪೈಸೆ ಉಳಿತಾಯದ ಪಾಸ್ ಇಟ್ಕೊಂಡ ಪಾಸ್ಬುಕ್ ಬರ್ತಿಜೇರು ಹಿಂದೆ ಪಾಸ್ಬುಕ್ ಬರೀ ಉಳಿತಾಯ ಅವು ಇಕ್ಕು ಬರೀ ಗೊತ್ತಿಜ್ಜಿ ಉಳಿತಾಯದ ಪೈಸೆ ಬುಕ್ LIC ಬಾಂಡ್ LIC ಉಂಟು ಖಾತೆ ಖಾತೆ ಪೈಸೆ ಪೈಸೆ LIC ಬಾಂಡ್ LIC ಹಾಕಲವೇ ಒಂದು ಬಾಂಡ್ ಇದು ಕೊಡ್ತಿದ್ದೀರಾ ಬುಕ್ ಲಾಭಾಂಶ ಕೈ ನೋಡಿ ಲಾಭಾಂಶ
ಲಾಭಾಂಶದ ಹಣ ಅದ ಪೂರ ದಿಕ್ಕ ದಿಕ್ಕಿ ಅನ್ಕೆ ಎನ್ನಾಗ ಆಗ್ಲಿ ಆಪುಜಿ ಬೋಪುಜಿ ಅನ್ಪೇರು ಕೈನು ಬೋಡ ಅವು ಪೂರ ಕೊರಡಿಂಗ್ಲೆ ವರ್ಜಿನ ದಾಖಲಾತಿ ಬರ್ತಾರ ಲಾಭಾಂಶದ ಬರ್ದಿತ್ತು ಬಂತ ಒಂದು ಲಾಭಾಂಶದ ಹಣ ಒಂದು ಗೊತ್ತು ಲಾಭಾಂಶದ ಹಣ ಈತ್ ಮಾತ್ರ ತಿಕ್ಕೊಡಿ ಆ ತಿಕ್ಕರೆ ಉಂಟು ಹಾ ಇದು ಮುಂದೆ ಏರ್ ಬರುತ್ತೆ ಅದು ಬರ್ದು ಅಲ್ಲ ನೆಟ್ಟಿದ್ದ ಅವು ಬುಕ್ಕಂಜಿ ಮೊಬೈಲ್ ಅವು ಅಗ್ಲ ಅಂಚಿ ಬೇಕಾಗಿಲ್ಲ ಅಲ್ಲುಂಟು ನೆಟ್ಟಿದ್ದ ಎಂಕಾಕ್ಲೆಗ್ ಇಂದು ಕೊಡೋಕೆ ಇಂದು ಬರ್ಪಡ್ಬೋದು ಕಂಪ್ಯೂಟರ್ ಮಾಡ್ಕೊಡೋದು ನಾವು ಎಂಟ್ರ್ ಆವಡು ಐಕ್ಕೊಂಡೆ ಮುಖದಜ್ಜಿ ನಾನು ಅರ್ಜಿ ಬರುತ್ತೆ ಇನ್ನು ಮತ್ತೆ ನಿಂಗೆ ಅರ್ಜಿ ಚೇಂಜ್ ಮಾಡ್ತು ಕೊಡಿ ಸರಿ ನಿಂಗೆ ಅರ್ಜಿ ಎಲ್ಲ ಚೇಂಜ್ ಮಾಡ್ತು ಕೊಡಿ ನಿಂಗೆ ಸೈನ್ ಮಾತ್ರ ಬಣ್ಣ ಬಾತ ಅದು ನಿಂಗೆ ಸೈನ್ ಮಾಡ್ಕೊಡಿ ಇತ್ತಾಕೊಂಡ ಇತ್ತ ಬೋರ್ಚು ಎಲ್ಲ ಉದಾಹರಣೆ ಏನೇ ಒಂದು ಜನ ಎಂಟ್ರ್ ಅಂತಾರೆ ಅಂಚತ್ತ ಅಗಲ ನಂಬರ್ ಇರಿ ಹಂಗಾರೆ ಕೊರ್ಪೆ ಅಂಚತ್ತು ಯಾವ ಕೊರಲೆ ಇರಿ ಎಂಕ್ ಎಂಟ್ರ್ ಅಂತಾರೆ ಎಂಕ್ ದುಂಬ ಎಂಟ್ರ್ ಮಾಡ್ಬಿಡ್ತೆ ಅಂಡ್ ಅಕಲ ನಂಬರ್ ಐಕ್ ದುಂಬು ಅಕಲ ಐಕ್ ತಿಕ್ಕುಜೀರ ಅವಳು ತಿಕ್ಕುಜಿರ ದುಂಗುಲ ಕರೆಕ್ಟ್ ಮಾಂತದ ಕೇನು ಮಾಡಿ ಕೇರಿಯರ್ ಎಂಕ್ಲೆ ಇರು ಫೋನ್ ಒಂದು ಏರಿಂದ ಪಂಡ ಜನ ಇನ್ನು ತಮಿತಾನ ಎಂಕ್ಲೆ ಗೊತ್ತಾಂಡಿ ಅಂಡ್ ನಿಕ್ಲು ಮಣಿಪ್ಪಂದು ಒಂದು ಎಂಕ್ಲೆ ಎಂಕಲ ಅಕಲ ದಾತ ಮಾಲ್ಕು ಕೇಂಡುತ್ತು ಅಕಲ ನಂಬರ್ ಪೂರ ದೆತ್ತುದು ಅಕಲ ಪುದಾರ್ ದೆತ್ತುದು ಇರಿಗೆ ಹಂಗಾರೆ ಬೈಯಾಡ್ ಫೋನ್ ಮಾಡ್ತದ್ದು ಅಕಲ ನಂಬರ್ ಕೊಡ್ಪೆ ಆವ ಸರ್ ಅದ ನಂಬರ್ ಕೊಡ್ರಿ ಇರು ಬುಧವಾರ ಕೊಡ್ರಿ ಫೋನ್ ಅತ್ತ ಹಂಗಾರೆ ಎಲ್ಲೇನೆ ಮಂಗಳವಾರ ಬರ್ಪು ಕೊಡ್ಪೆ ಎಲ್ಲ ಎಲ್ಲ ಬಿಸಿಕಾರಿ ಎಲ್ಲ ಇರ್ತಾರತ್ತ ಎಲ್ಲ ಗುರಿಲೇ ಪೂಜೆ ಮುಂಚ ಸೋಮವಾರ ಮಂಗಳವಾರ ಬುಧವಾರ ಮಟ್ಟ ಅಂಚ ಎಂಟ್ರ್ ಮುಂಚೆ ಹೋಯ್ನು ಸರ್ ಇದು ಇನ್ನೇನು ಆನ್ಲೈನ್ ಎಂಟ್ರ್ ಮುಂಚೆ ಇದು ಇರ ಒಂದು ಐದು ಮಾಡ್ತಾ ಆನ್ಲೈನ್ ಮೆಸೇಜ್ ಗೊತ್ತಿದ್ದೀರಿ ಹಾ ಬರ್ತದೆ ಆಂಚೆಲ್ ಬರ್ಕೊಂಡು ಹಾ ಹಾ ಐಕೆ ಟೇನೆ ಎಂಟ್ರ್ ಮುಂಚೆ ಅಂದೆ ಅವೇ ಐನಿತೆ ಅಂಚನೆ ಮಾಡ್ಬೇಕು ಅಕ್ಲ ವಿಷಯ ಪೂರ ಐತ ಕರೆಕ್ಟ್ ಇದ್ರೆ ಕೇಂದ್ರ ಯಾನ್ ಕಂಡ ಅರ್ಥ ಆಯ್ತು ಎಂಕ್ಲೆಗ್ ಅರ್ಜಿದ ಎಂಟ್ರಿ ಮಾಡ್ತಾರೆ ಆಗುಜಿಂದು ಸೈನಿಕಿಂದ ಒಂದು ಅಪ್ಡೇಟ್ ಆಗುದು ಐಕೆ ಪಂಡೆ ಅಂದಿರಲ್ಲ ಐಕೆ ಎಲ್ಲ ಸೇರ್ಸನ ಇನ್ನು ಸೇರ್ಸನ ಸೇರ್ಸೋಡಿರು ಕೈಟ್ ಬರೋಣ ಸೇರ್ಸೋಣ ಅಂಡು ಕರೆಕ್ಟ್ ಸರಿ ಅವು ಅಂಚನೆ ಮಾಡ್ಬೇಕು ಎಲ್ಲ ಅಂಜಿ ಪೂರ ರೆಡಿ ಮಾಡ್ಬೇಕು ಇದೆಲ್ಲ ಈ ಒಂಜಿ ಕಾಪಿ ಎಂಕ್ ಕೊರಿಯಾರ ಬರೆದು ಒಂದಾಗಲ್ಲ ಅರ್ಥ ಆಯ್ತು ಎಂಕಾಕ್ಲೆ ಲೆಪ್ಪೋಡು ನಾಡ ಎಂಕಾಕ್ಲೆ ನೋಟ್ಸ್ ಬರ್ಪೇರು ಉಂಟು ದುಮ್ಮು ಅಂಡ ಕೈಟ್ ಬರೆಯುವಂತ ಇತ್ತ ಕಂಪ್ಯೂಟರ್ ತೆಪ್ಪುಣ ಐಕೆ ಪಂಡೆ ಎಂಕ್ಲೆದು ಈ ಅರ್ಜಿ ಇದ್ದಿಂದಾಂಡ ಎಂಕ್ಲೆದು ಮನ್ಪೇರ್ ಆಪುಜಿ ವೆಪ್ಪೇರ್ ಆಪುಜಿ ಏನು ಬರ್ತೇನೆ ಅಂದ್ರೆ ಲೋನ್ ಕಟ್ಟಬೇಕು ಎಂದು ಹೇಳಿ ಆಗ ತಿಳ್ಕೊಂಡು ಇರ್ತಿದ್ದು ಉಂಟು ಆಯ್ತು ಉಳಿತಾಯದ ಪಾಸ್ ಪುಸ್ತಕ ಒಂದು ರಸೀದಿ ಇನ್ನೊಂದು ದಿನ ಇನ್ನೊಂದು ಕಟ್ಕೊಂಡು ಗೊತ್ತಾಯ್ತು ಎಂಕ್ ಲಾಭ ಅವು ಸೇರ್ಸ ಹೊಡಿತೈತಿ ಅವು ಸೇರ್ಸ ಸರಿ ಅವ್ರ ಆಫೀಸ್ ಎಲ್ಲಿದೆ ಸೌಂಡ್ ಬನ್ನಿ ಸರ್ ಅಲ್ಲೇ ಅಲ್ಲ ಇವ್ರನ್ನ ಈಗ ಇವರಿಗೆ ರಸೀದಿ ಇದು ಸಿಗ್ಲಿಲ್ಲ ಅಲ್ಲೇ ಕರ್ಸು ಬನ್ನಿ ಅಲ್ಲ ಇದಕ್ಕೆ ನಾನು ರಸೀದಿ ಕೊಡ್ಲಿಕ್ಕೆ ಇದು ರಸೀದಿ ಅದೇ ಅವ್ರು ಕರ್ಸು ಬರ್ತಾರಲ್ಲ ಮತ್ತೆ ಇಲ್ಲಿ ಬರೋ 3 ದಿವಸ ಬಿಟ್ಟು ಬರ್ಬೋದು ಬುಧವಾರ ಅದೇ ಸೋಮವಾರ ಮಂಗಳವಾರ ನಾನು ಇಲ್ಲ ಸರ್ ಹಾಗೆ ನಾಳೆ ರಜೆ ನಾನು ಇಲ್ಲಿ ಬಂದದ್ದು ಆಯ್ತು ಅದು ಅವ್ರು ಚೆಕ್ ಮಾಡಿ ಬನ್ನಿ ಸೈನಿಕಿಂದ ಈಗ ಬರೆದುಕೊಂಡು ಪರವಾ ನಾ ಈಗ ಬರೆದುಕೊಂಡ ಸರ್ ಬಾಬು ಅವರು ಲೈನ್ ಅಲ್ಲಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಏನ್ ಹೇಳಿದ್ದಾರೆ, ಏನೆಲ್ಲ ಘಟನೆ ಆಯ್ತು ಅಂತ. ನಮಸ್ತೆ ಬಾಬು ಅವರೇ. ನಮಸ್ತೆ ಸರ್. ಸರ್, ಯಾವಾಗ ಇದು ನೀವು ಕಂಪ್ಲೇಂಟ್ ಕೊಟ್ಟಿದ್ದು? ಡಿಸೆಂಬರ್ 16ನೇ ತಾರೀಕು. ಆ ನಂತರ ಏನಾದ್ರು ನಿಮ್ಗೆ ರಿಪ್ಲೈ ಕೊಟ್ಟಿದ್ದಾರಾ? ನಿಮ್ಗೆ ಫೋನ್ ಮಾಡಿದಾರಾ? ಏನ್ ಮಾಡಿದ್ದಾರೆ ಅಂತ? ಏನ್ ರಿಪ್ಲೈ ಕೊಡ್ಲಿಲ್ಲ ಸರ್. ಕೊಡ್ಲಿಲ್ಲ. ಇಲ್ಲ ಇದುವರೆಗೆ ಇವತ್ತಿನವರೆಗೆ ಕೊಡ್ಲಿಲ್ಲ. ನಿನ್ನೆ ಒಬ್ಬನು ಕಾಲ್ ಮಾಡಿದ ನನಗೆ, ದಲಿತ ಸಂಘದವನು. ಅವ ಹೇಳಿದ, ನೀನು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ನಾವು ಕೂಡ ಒಟ್ಟಿಗೆ ಎಲ್ಲ ಸೇರಿ ಒಂದು ಕಂಪ್ಲೇಂಟ್ ಮಾಡುವ, ನಾನು ಕೊಟ್ಟಿದ್ದೇನೆ ಕಂಪ್ಲೇಂಟ್ ಅಂತ. ಯಾರ ವಿರುದ್ಧ? ಅವ ಹೇಳಿದ್ದು ಧರ್ಮಸ್ಥಳದವರ ವಿರುದ್ಧ ನಮಗೆ ಇದೆಲ್ಲ ಕೊಡ್ಲಿಲ್ಲ ಅಂತ, ಉಳಿತಾಯ ಎಲ್ಲ ಕೊಡ್ಲಿಲ್ಲ ಅಂತ ಹೇಳಿ ಅವ ನನಗೆ ಕಾಲ್ ಮಾಡಿದ. ಅವರು ಕೂಡ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿದ್ರು ನಿಮ್ಮ ಹತ್ರ?
ಹೌದು, ಅವ ಆ, ನಿಜವಾಗಿ ಸತ್ಯ ಹೇಳಿದ ಅಂತ ಏನಂತ ಗೊತ್ತಿಲ್ಲ ಸರ್ ನಾವು ಬರುವಾಗ. ಮತ್ತೆ ನೀವು ಕೊಟ್ಟ ಘಟನೆಗೆ ಇವತ್ತು ಪೊಲೀಸ್ನವರು ಬಂದಿದ್ರಂತೆ, ಬೆಳಿಗ್ಗೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? ಹೌದೌದು, ಅವರು ಬೆಳಿಗಿಂದ ಅದೇ ನಿನ್ನೆ ಅವ ಕಾಲ್ ಮಾಡಿದ ನಂತರ ಅವ ಹೇಳಿದ ಏನಂದ್ರೆ ನಿಮಗೆ ಸ್ಟೇಷನ್ ಇಂದ ನೀವು ದೂರು ಕೊಟ್ಟಿದ್ದೀರಲ್ಲ, ಅದಕ್ಕೆ ಏನು ಹೇಳಿದ್ರು, ನಾನು ಕೂಡ ಇವತ್ತು ಇದು ಕೇಸು ಕೊಟ್ಟಿದ್ದೇನೆ ಇವರ ಮೇಲೆ ಅಂತ ಹೇಳಿದ. ಹೌದಾ? ನೀವು ಆನಂತರ ಕಾಲ್ ಮಾಡ್ಲಿಲ್ಲ ಅಂತ ಸ್ಟೇಷನ್ಗೆ ಹೋಗ್ಲಿಲ್ಲ ಅಂತ ಸ್ಟೇಷನ್ ಅವರು ನನಗೆ ಹೇಳಿದ್ರು, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ ಸರ್ ನಿನ್ನೆ. ಆಮೇಲೆ ಹೇಳಿ ಅದು ಹಾಗೇನೆ ಇತ್ತು. ಇವತ್ತು ಬೆಳಿಗ್ಗೆ ಅವನಿಗೆ ಕಾಲ್ ಮಾಡಿದೆ. ಯಾರು, ನೀವು ಕಾಲ್ ಮಾಡಿದ್ರಾ? ಅದೇ ನಾನು ಅವನಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ಏನು ಮರೆ ನೀನು ಕಂಪ್ಲೇಂಟ್ ಕೊಟ್ಟಿದ್ದಂತ ಹೇಳ್ತಿ, ಯಾವಾಗ ಕೊಡುದು? ಅದಕ್ಕೆಲ್ಲ ನೀನು ಸುಮ್ಮನೆ ಇರು, ನಾನೆಲ್ಲ ಅದನ್ನು ನಮ್ಮ ವಕೀಲರಲ್ಲಿ ಮಾತಾಡಿ ಮತ್ತೆ ನಿಮ್ಗೆ ನಾವೆಲ್ಲ ಒಟ್ಟು ಮಾಡಿ ಕೊಡುವ ಕಂಪ್ಲೇಂಟ್, ನೀನ್ ಹಾಗೆ ಇರು, ಪೊಲೀಸ್ನವರು ಕರೆದ್ರೆ ಹೋಗ್ಬೇಡ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಸರ್. ನಂತರ ಸ್ವಲ್ಪ ಹೊತ್ತಾದ ನಂತರ ಒಂದು 9:00 ಒಂದು ಕಾಲ್ ಬಂತು. ನಾನು ಬೆಳ್ಳಾರಿ ಸ್ಟೇಷನ್ ಇಂದ ಮಾತಾಡುದಂತ, ಅದು ಕನ್ನಡದಲ್ಲಿ ಮಾತಾಡಿದ್ರು. ಈ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅದು ಅದಕ್ಕೆ ಏನು ವಾಪಸ್ ನೀವು ಬಂದಿಲ್ಲ, ನಾವು ಬರ್ಬೇಕಂತ ಹೇಳಿದ್ದೇವೆ, ಬಂದಿಲ್ಲ, ಹಾಗೆ ಹೀಗೆ ಅಂತ. ಹೇಗೆ ಕೊಟ್ಟದ್ದು, ಯಾರಿಂದ ನಿಮ್ಗೆ ಸಮಸ್ಯೆ ಆದ್ದು ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಅದು ಇವರ ಮೇಲೆ ಕೊಟ್ಟದ್ದು, ನಾವು ಯೋಜನಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಇದರಲ್ಲಿ ಕೊಟ್ಟದ್ದು. ಅದರಲ್ಲಿ ಅಷ್ಟೆಲ್ಲ ಬರೆದದ್ದು, ಅದು ನೀವು ನಿಮಗೆ ಇಲ್ಲಿಂದ ಅದೊಂದು ಸರ್ಕಾರದಿಂದಲೇ ಆದೇಶ ಬಂದಂತ ಇದು ಅಷ್ಟೇ ಮಾತ್ರ ಕೊಟ್ಟದ್ದು, ಯಾರಂತ ಎಲ್ಲ ಹೆಸರು ಕೊಡ್ಲಿಲ್ಲಲ್ಲ. ನೀವು ಬಂದು ಕೊಡ್ಬೇಕು, ಇವಾಗ ಬರ್ತೇನೆ ನಾನು, ಅಲ್ಲ ಇವಾಗ 10 ಗಂಟೆ ಒಳಗೆ ನೀವು ಬರ್ಬೇಕು, ಇಲ್ಲದ್ರೆ ಏನ್ ಮಾಡ್ತೀರಿ, ಬರ್ಲೇಬೇಕಂತ ಹೇಳಿದ್ರು ಸರ್. ಸ್ಟೇಷನ್ ಬರ್ಬೇಕು ಅಂತ? ಸ್ಟೇಷನ್ಗೆ ಬರ್ಬೇಕಂತ. ಅದು ಅವರು ಕನ್ನಡದಲ್ಲಿ ಆವಾಗ ಹೇಳಿಲ್ಲ, ಅವ್ರು ಕನ್ನಡದಲ್ಲಿ ಅಷ್ಟ ಮಾತಾಡಿದ್ರು. ಅದಕ್ಕೆ ನಾನು ಹೇಳಿದೆ ಇವತ್ತು ಇಲ್ಲಿಗೂ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಧನ್ಯವಾರಿ ಕೂಡ ಇಲ್ಲ, ಅವ್ರು ಬಂದು ಬೈತಾರೆ, ನಮ್ಗೆ ಇವತ್ತು ಅಡಿಕೆ ಎಲ್ಲ ಸುಲಿದಾಗ್ಬೇಕಂತ ಹೇಳಿದೆ. ಹೌದೌದೌದು, ನಾನು ಮಾಡಲಿದ್ದೇನೆ, ಅಡಿಕೆ ಸುಲಿತಾ ಇದ್ದೇವೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ಕಮಲನವರಲ್ಲ, ನೀವು ಯಾರು ಅಂತ. ಅದೇ ನಾನು ಅವರ ಗಂಡ ಅಂತ ಹೇಳಿದೆ. ಹೇಳಿ ಅಷ್ಟೆಲ್ಲ ಮಾತಾಡಿ ಹಾಗಾದ್ರೆ ಏನ್ ಮಾಡುದು, ಇವತ್ತಾಗಾದ್ರೆ ನಾಳೆ ಬರ್ಬೋದು ಅಂತ ಏನೋ ಹೇಳಿ ಅದು ಕಟ್ ಮಾಡಿದ್ರು ಕಾಲ್. ನಂತರ ಸುದ್ದಿ ಇಲ್ಲ ಸರ್. ಒಂದು 10:00 ಮತ್ತೊಬ್ರು ಕಾಲ್ ಮಾಡಿ ತುಳುವಿನಲ್ಲಿ ತುಂಬಾ ಮಾತಾಡಿದ್ರು. ಏನ್ ಮಾತಾಡಿದ್ರು? ಅದೇ ನನ್ಗೆ ಸ್ಟೇಷನ್ ಇಂದ ಕಾಲ್ ಬಂತು, SI ಕಾಲ್ ಮಾಡಿದ್ರು, ನಾನು ನಿಮ್ಮ ಕಂಪ್ಲೇಂಟ್ ತೆಗೆದುಕೊಂಡವನು, ನಾನು ಇವಾಗ ಅವತ್ತಿ ನೀವು ಕಂಪ್ಲೇಂಟ್ ಕೊಟ್ಟ ನಂತರ ನನಗೆ ಅದೆಲ್ಲ ಮಡಿಕೆ ಇಟ್ಟದಲ್ಲಿ ಇತ್ತು, ನಿಮ್ಗೆ ಕಾಲ್ ಮಾಡಿದ್ದು ತುಂಬಾ ಸಲ, ನೀವು ತೆಗಿಲಿಲ್ಲ, ಮರುದಿನ ಬರ್ಬೇಕಂತ ಹೇಳಿದ್ದೆ, ನಾವು ಬಂದಿಲ್ಲ. ಮಡಿಚಿಟ್ಟಿದ್ದಾರೆ, ಏನು ಅದೆಲ್ಲ ಆಕ್ಷನ್ ತಗೊಳ್ಳಿಲ್ಲ. ಹೌದೌದು, ಅದು ನಾನು ಅಲ್ಲಿ ಇಟ್ಟದಲ್ಲಿ ಇತ್ತು. ಇವತ್ತು ನನ್ಗೆ SI ಕಾಲ್ ಮಾಡಿದ್ರು, ನಾನೀಗ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಇದ್ದೇನೆ, ಅಲ್ಲಿಂದ ನಾನು ಕಾಲ್ ಮಾಡುವುದು ಅಂತ ಎಲ್ಲ ಹೇಳಿದ್ರು ಸರ್. ನಂತರ ನೀವು ಈಗ ಎಲ್ಲಿದ್ದೀರಿ, ನಾನು ತಿಂಗಳ ಜಾಸ್ತಿ ಇದ್ದೇನೆ ಅಂತ ಅವರಲ್ಲಿ ಹೇಳಿದೆ. ನಾನು ಕೂಡ ಅದೇ ಲೈನ್ ಅಲ್ಲಿ ಇದ್ದೇನೆ, ಕುಂಬ್ರದಲ್ಲಿ ಇದ್ದೇನೆ. ಅವರಲ್ಲಿ ಸ್ವಲ್ಪ ರೆಸ್ಟ್, ಡಾಕ್ಟರ್ ಅಲ್ಲಿ ರೆಸ್ಟ್ ಬೇಕಂತ ಕೇಳಿ ನನಗೆ SI ಕಾಲ್ ಮಾಡಿದ್ದಾರೆ, ನನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟದ್ದು ಹೋಗ್ಲಿಕ್ಕೆ ಅಂತ ಹೇಳಿ ನಾನು ಬರ್ತೇನೆ, ನೀವು ಒಂದು ಮಧ್ಯಾಹ್ನ ನಿಮ್ಗೆ ರೆಸ್ಟ್ ಇದೆ, ಅಲ್ಲಿಗೆ ಬರ್ತೇನೆ, ಬಂದು ನೀವು ಏನು ಇದು ಅವರು ನಿಮ್ಗೆ ಇದು ಟಾರ್ಚರ್ ಕೊಡುವುದು ಯಾರು ಅವರ ಮೇಲೆ ನಾವು ಕೊಡ್ಬೇಕು. ನೋಡಿ, ನಿಜವಾಗ್ಲೂ ತನಿಖೆ ಮಾಡ್ಲಿಕ್ಕೆ ಅವರು, ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವರ ಮನೆಗೆ ಹೋಗಿ ತನಿಖೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲಿ ಕಂಪ್ಲೇಂಟ್ ಕೊಟ್ಟವರ ಮೇಲೆನೆ ಬಂದು ನೀವು ಕೊಟ್ಟಿದ್ದು ಸರಿಯಾಗ್ಲಿಲ್ಲ, ನೀವು ಯಾರೆಲ್ಲ ಇದ್ ಮಾಡಿದ್ದು ಅಂತ ಯಾವಾಗ 1.5 ತಿಂಗಳು ನಂತರ ಕೇಳ್ತಾ ಇದ್ದಾರೆ. ಹೌದು ಸರ್, ಹೌದೌದು. ಮತ್ತೇನಾಯ್ತು? ಅದೇ ಅವ್ರು ಹಾಗೆ ಹೇಳಿದ್ರು, ನೀವು ಅದೆಲ್ಲ ಇರ್ಲಿ, ಅದು ಮುಂದೆ ಕೊಟ್ಟದಿಲ್ಲ ಇರ್ಲಿ, ನಿಮ್ಗೆ ಈಗ ಸಮಸ್ಯೆ ಯಾರಿಂದ ಆದದ್ದು, ಹೇಗೆ ಆದದ್ದು, ಯಾವ್ದರಲ್ಲಿ ಆದದ್ದು, ಎಂತ ನಿಮ್ಗೆ ಸಿಗ್ಬೇಕಿದ್ದು ಅದೆಲ್ಲ ನಾನು ಮಧ್ಯಾಹ್ನ ಎಲ್ಲ ಕಂಪ್ಲೇಂಟ್ ಬರೆದುಕೊಂಡು ಬರ್ತೇನೆ, ಅದಕ್ಕೆ ನೀವು ಸೈನ್ ಮಾಡ್ಬೇಕಂತ ಹೇಳಿದ್ರು. ಅವರೇ ಕಂಪ್ಲೇಂಟ್ ಬರ್ಕೊಂಡು ಬರ್ತಾರೆ, ನೀವು ಅವರೇ ಬರೆದು ತಂದದ್ದು ಸರ್. ನಾನು ಹೇಳಿದ ಪ್ರಕಾರ ಅವರು ಬರೆದು ತಂದದ್ದು, ತಂದು ತರ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಇವಾಗೆಲ್ಲ ಸಿಗ್ಲಿಕ್ಕಿಲ್ಲ, ನೀವು ಇವಾಗ ಬರುವುದು ಬೇಡ, ನಾನು ಒಂದು 5 ಗಂಟೆಗೆ ಮನೆಗೆ ಹೋಗ್ತೇನೆ ಅಂತ ಹೇಳಿದೆ. ಅವರು ನನ್ನ ಹೆಂಡತಿ ಕೂಡ ಇಲ್ಲ, ಅವರು ಮನೆಯಲ್ಲೇ ಇದ್ದಾರೆ. ಅಲ್ಲ, ಅವ್ರದ್ದು ಒಂದು ಸೈನ್ ಆಗ್ಬೇಕು. ಅದೇ ಅವರದೆಲ್ಲ ಸೈನ್ ಆಗ್ಬೇಕಿದ್ರೆ ನಾವು ಮನೆಗೆ ಹೋಗಿ
5 ಗಂಟೆಗೆ ಮುಟ್ತೇವೆ, ಆವಾಗ ನೀವು ಬನ್ನಿ ಅಂತ ಹೇಳಿದೆ. ಹ್ಮ್ 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 ಹಾಗೆ ಆಯ್ತಂತ ಹೇಳಿ ಅವರು ಬಂದ್ರು ಸರ್. ಹ್ಮ್. ಬಂದು ಎಲ್ಲ ಅವರಾಗಿ ಪ್ರಿಂಟ್ ಮಾಡಿಕೊಂಡು ಅದರಲ್ಲಿ ಸೇರಿಸಲಿಕ್ಕೆ ಉಂಟು. ಏನು ಇಲ್ಲ ಹೇಳಿ ಹೇಳಿ ಅಂತ ಒಳಗೆ ಬಂದು ಕುಳಿತರು ಇಬ್ರು ಕೂಡ. ಎಲ್ಲಿ ಮನೆಗೆ ಎಷ್ಟೊತ್ತಿಗೆ ಮನೆಗೆ ಬಂದ್ರು 5 ಗಂಟೆಗೆ. ಹಾ. ಬಂದು ಕುಳಿತರು, ದಾರಿ ಕೇಳ್ತಾ ಬಂದು ಕುಳಿತರು, ಮಾತಾಡಿದ್ರು. ಅದೆಲ್ಲ ಮೊದಲು ಕೊಟ್ಟ ಅದು ಕಂಪ್ಲೇಂಟ್ ಎಲ್ಲ ಇರ್ಲಿ, ಅದು ಬೇಕಾಗಿಲ್ಲ, ಈಗ ನಿಮಗೆ ಸಮಸ್ಯೆ ಆದದ್ದು ಯಾರಿಂದ ಯಾವ್ದರಿಂದ ಅಂತ ಎಲ್ಲ ಹೇಳಿದ್ರು. ಎಲ್ಲ ನಾನು ಪ್ರಿಂಟ್ ನೀವು ಹೇಳಿದಾಗೆ ನಾನು ಪ್ರಿಂಟ್ ಮಾಡಿ ತಂದಿದ್ದೇನೆ, ಇನ್ನು ಅದಕ್ಕೆ ಸೇರಿಸಲಿಕ್ಕೆ ಉಂಟು, ಎಂತ ಆಗ್ಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಅದಕ್ಕೆ PR ಅದು ಬರೀಲಿಲ್ಲ, ನಾನು ಬರೀತೇನೆ ನೋಡಿ, ಇದಕ್ಕೆಲ್ಲ ಬರೆದು ಅವರನ್ನೆಲ್ಲ ಕಳಿಸ್ಬೇಕಲ್ಲ, ಅವರು ಕಳಿಸ್ಬೇಕಾದ್ರೆ ಅವರ ನಂಬರ್ ಕೊಡಿ, ಅಲ್ಲಾದ್ರೆ ಬಂದವರ ಹೆಸರೆಲ್ಲ ಕೊಡಿ ಅಂತ ಹೇಳಿದ್ರು. ನಂಬರ್ ಕೂಡ ಇಲ್ಲ, ಮತ್ತೆ ಅವರ ಹೆಸರು ಒಬ್ಬರದ್ದು ಗೊತ್ತಿದೆ, ಅಮಿತ್ ಅಂತ. ಅದು ಬರೆದು ಹೇಳಿದ್ರು ಸರ್, ಇದಕ್ಕೆ ನೀವೊಂದು ಸೈನ್ ಮಾಡಿ ಕೊಡಿ, ಅವರನ್ನು ನಾಳೆ ಕರೆಸಿರ್ತೇನೆ. ಅವರನ್ನು ನಮಗೆ ಕರಿಬೇಕಿದ್ರೆ ಅವರ ಒಂದಾದ್ರೂ ಪ್ರೂಫ್ ಬೇಕಲ್ಲ, ಅವರ ಹೆಸರು ಅಥವಾ ನಂಬರ್ ಬೇಕಲ್ಲ, ಇದಕ್ಕೆ ಸೈನ್ ಹಾಕಿ ಅಂತ ಹೇಳಿದ್ರು. ನಾನು ಅದನ್ನು ಯಾವುದೂ ಹಾಕುದಿಲ್ಲ, ನಾನು ಸೈನ್ ಕೂಡ ಹಾಕುದಿಲ್ಲ, ಇಲ್ಲೂ ಹಾಕುದಿಲ್ಲ ಅಂತ ಹೇಳಿದೆ. ನೀವು ಮಾಡ್ಲಿಲ್ಲ? ನಾನು ಸೈನ್ ಕೂಡ ಹಾಕ್ಲಿಲ್ಲ, ಅವರೆಲ್ಲ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಸರ್. ಹಾಗೆ ಮಾತಾಡ್ತಾ ಆಯ್ತು, ಹಾಗಾದ್ರೆ ನನಗೆ 2 ದಿನ ಪುರ್ಸೊತ್ತು ಕೂಡ ಇಲ್ಲ ಅಂತ ಹೇಳಿದೆ. ಆಯ್ತು, ಹಾಗಾದ್ರೆ ನಾನು ಕೂಡ 2 ದಿನ ಇಲ್ಲ, ಬುಧವಾರ ಹಾಗಾದ್ರೆ ಬರ್ತೀರಲ್ಲ, ಅವರನ್ನೆಲ್ಲ ನೋಡ ನಾನೇ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕರೆಸುತ್ತೇನೆ, ನೀವು ಕೂಡ ಅಲ್ಲಿಗೆ ಬನ್ನಿ ಅಂತ ಎಲ್ಲ ಹೇಳಿ ಹೋದ್ರು ಸರ್. ನೋಡಿ, ಇಲ್ಲಿ ಒಮ್ಮೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಕೊಟ್ಟಿರೋದು ನನಗೆ SKDRDP ಕಡೆಯಿಂದ ಪಾಸ್ ಪುಸ್ತಕ ಕೊಡ್ಬೇಕು, ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು, PRK ಬಾಂಡ್ ಕೊಡ್ಬೇಕು. ಇದು ಯಾರ ಜವಾಬ್ದಾರಿ? SKDRDP ಅವರ ಜವಾಬ್ದಾರಿ, ಅದರ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರೇ ಜವಾಬ್ದಾರಿ. ಅವರ ಮೇಲೆನೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನೀವು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಚೇಂಜ್ ಮಾಡಿ ಬಂದವರ ಹೆಸರು, ಮನೆಗೆ ನಿಮ್ಮ ಸದಸ್ಯರು ಯಾರು, ಅವರ ಹೆಸರು ಇವರಿಗೆ ಯಾಕೆ ಅಲ್ವಾ? ಅವರ ಮೇಲೆ ತನಿಖೆ ಮಾಡಬೇಕಲ್ಲ. ಈಗ ಹೈಕೋರ್ಟ್ ಇಂದ ಆದೇಶ ಆಗಿದ್ದು ನಿಮ್ಮ ಮನೆಗೆ ಬಂದವರ ಮೇಲೆ ತನಿಖೆ ಮಾಡಿ ಅಂತ ಆದೇಶ ಮಾಡಿದ್ದಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು, SKDRDP BC ಟ್ರಸ್ಟ್ ನವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡಿ ವರದಿ ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಗಳಿಗೆ ಆದೇಶ ಕೊಟ್ಟಿದ್ದು. ಇವರು ಈ ತರ ಮಾಡಿದ್ರೆ ಪೊಲೀಸ್ ಸ್ಟೇಷನ್, ನೀವು ಇದ್ರ ಬಗ್ಗೆ ಈಗ ಎಲ್ಲ ನೀವು ವಿಡಿಯೋ ಎಲ್ಲ ಮಾಡಿದಿರಿ, ಈ ದಾಖಲೆಗಳನ್ನು ಹಿಡ್ಕೊಂಡು ಹೋಗಿ ನೀವು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಬೇಕು. ನೋಡಿ, ನಾವು ಕೊಟ್ಟ ಕಂಪ್ಲೇಂಟ್ ಅನ್ನು ತಿರುಚಿ ಅದು ಬೇರೆ ಬರೀರಿ ಅಂತ ಹೇಳಿ ಅವರೇ ಬರೆದುಕೊಂಡು ಬಂದು ಸಿಗ್ನೇಚರ್ ಮಾಡಿಸಿ ಈ ನಾವು ಕೊಟ್ಟ ಕೇಸನ್ನು ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಯಾರು ಇದರಲ್ಲಿ ಎಲ್ಲ ಶಾಮೀಲಾಗಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ನೀವು ಅಂತ ಒಂದು ಕಂಪ್ಲೇಂಟ್ ಕೊಡ್ಬೇಕು ನೀವು. ಸರಿ, ಆಯ್ತು ಸರ್. ಯಾಕಂತಂದ್ರೆ ನೋಡಿ, ನಾವು ಕೊಟ್ಟ ಕಂಪ್ಲೇಂಟ್ಗೆ ಬೆಲೆನೇ ಇಲ್ಲ ಅಂತಂದ್ರೆ. ಹೌದು ಹೌದು, ವೀರೇಂದ್ರ ಹೆಗಡೆ ಅವರೇ ಹೇಳಿದ್ದಾರೆ, ನಾವು ಸಾಲ ಕೊಟ್ಟಿದ್ದಲ್ಲ, ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದು ಅಂತ. ಆದ್ರೆ ಎಲ್ಲರಿಗೂ ಸಾಲ ಬಂದಿದ್ದೆಲ್ಲಿಂದ? ಇದೇ SKDRDP BC ಟ್ರಸ್ಟ್ ನಿಂದ ಸಾಲ. ನೀವು ಕಟ್ಟಿದ್ದು ಯಾರಿಗೆ? ಬ್ಯಾಂಕಿಗೆ ಕಟ್ಟಿದ್ದೀರಾ? ಇಲ್ಲ, ಇವರಿಗೆ ಕಟ್ಟಿದ್ದೀರಾ ಅಲ್ವಾ? ಇಷ್ಟು ವರ್ಷದಿಂದ ನೀವು ಕಟ್ಟಿದ್ದೀರಾ. ಮತ್ತೆ ಇನ್ಶೂರೆನ್ಸ್ ತಗೊಂಡಿದ್ದಾರೆ, ಯಾರು ತಗೊಂಡಿದ್ದಾರೆ? ಬ್ಯಾಂಕಿನವರು ತಗೊಂಡಿದ್ದಾರೆ? ಇಲ್ಲ. ಬ್ಯಾಂಕಿನಲ್ಲಿ ಕೂಡ ಹೋಗಿ ಕೇಳಿದಾಗ ಬ್ಯಾಂಕಿನವರು ಹೇಳ್ತಾರೆ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಬ್ಯಾಂಕಿನವರಿಗೂ ನಮಗೂ ಸಂಬಂಧ ಇಲ್ಲ, ನಾವು ಸಾಲ ಕೊಡ್ಲಿಲ್ಲ, ನೀವು SKDRDP ಆಫೀಸಲ್ಲೇ ಹೋಗಿ ಕೇಳಿ ಅಂತ ಹೇಳ್ತಾರೆ. ನೋಡಿ, ಅವರಿಂದ ಸಮಸ್ಯೆ ಆಗಿದ್ದು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಮನೆಗೆ ಬಂದವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಸಾಲ ಕೊಟ್ಟಿದ್ದು ನಿಮ್ಮ ಅಕ್ಕಪಕ್ಕದ ಮನೆಯವರ ಅಲ್ಲ, ಇವರು ಸೇವಾ ಪ್ರತಿನಿಧಿಗಳ ಸಾಲ ಕೊಟ್ಟಿದ್ದ? SKDRDP ಕಡೆಯಿಂದ ಬಂದಿದ್ದ ಸಾಲ. ಮತ್ತೆ ನೀವು ವಸೂಲಿ ಮಾಡಿದ ಹಣ ಯಾರಿಗೆ? ನಿಮ್ಮ ಪಕ್ಕದ ಮನೆಯವರಿಗೆ ಕೊಟ್ಟಿದ್ದೀರಾ? SKDRDP ಗೆ ಕೊಟ್ಟಿದ್ದೀರಾ. ಈಗ ಅವರ ಕಡೆಯಿಂದ ಸಮಸ್ಯೆ ಆದಾಗ ಇಲ್ಲಿ ಬಂದವರ ಮೇಲೆ ಸಮಸ್ಯೆ ಯಾಕೆ ಮಾಡ್ಬೇಕು? ನೋಡಿ, ಅವತ್ತಿನ ಗಿರೀಶ್ ಮಟ್ಟನ್ ಅವರು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಈಗ ಕೊನೆ ಕ್ಷಣಗಳಲ್ಲಿ ಈಗ ಇವತ್ತು ಬರ್ಲಿಕ್ಕೆ ಕಾರಣ ಇದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತ ಹೇಳಿ ಧರ್ಮಸ್ಥಳ ಸಂಘದ ಹಾವಳಿ ಈಗ ಅತಿ ಹೆಚ್ಚು ಆಗಿದೆ. ಮತ್ತೆ ಅಲ್ಲಲ್ಲಿ ಈಗ ಕಂಪ್ಲೇಂಟ್ ಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ನ್ಯೂಸ್ ನಲ್ಲಿ ಎಲ್ಲ ಇದೇ ಸುದ್ದಿ. ಅಲ್ಲಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಮುಂಚೆ ಕೂಡ ನಡೀತಾ ಇತ್ತು, ಆದ್ರೆ ಈಗ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಈಗ SKDRDP ಮೇಲೆ ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳುವಾಗ ನಿನ್ನೆ ನ್ಯೂಸ್ ಅಲ್ಲಿ ಬಂದಿದೆ,
20-30 ಹೌದು. ಕಂಪ್ಲೇಂಟ್ ಆಗಿದೆ SKDRDP ಮೇಲೆ, ವೀರೇಂದ್ರ ಹೆಗಡೆ ಮೇಲೆ ಅಂತ ಕಂಪ್ಲೇಂಟ್ ಆಗಿದೆ ಅಂತ ಬಂದಾಗ ಆ ಕಂಪ್ಲೇಂಟ್ ಅನ್ನೆಲ್ಲ ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೌದೌದು ಅಲ್ವಾ? ಸರ್. ನಮಗೆ ನಾವು ಹೌದು. ಹೇಳುವಂತದ್ದು ನೀವು ಅಷ್ಟೇ ನಾವು ನಿಮ್ಗೆ ಹೇಳುವಂತದ್ದು ಸಾಲ ತಗೊಂಡಿದ್ದು ಕಟ್ಲೇಬೇಕು. ಆದ್ರೆ ಇಷ್ಟು ವರ್ಷದಿಂದ ನೀವು ಸಾಲ ತಗೊಂಡಿದ್ದಕ್ಕೆ ಬ್ಯಾಂಕಿನಿಂದ ಹೌದು. ಅವರು ಕೊಟ್ಟಿದ್ದು ಹೌದಾದ್ರೆ ಬ್ಯಾಂಕಿನಿಂದ ಸ್ಟೇಟ್ಮೆಂಟ್ ಕೊಡಬೇಕು. ನಿಮ್ಗೆ ಸಾಲ ಬಂದಿದ್ದಿರ್ಬೇಕು, ನೀವು ಸಾಲ ಕಟ್ಟಿದ್ದಿರ್ಬೇಕು. ಮತ್ತೆ ಹೌದು. PRK ಮತ್ತೆ ಮೈಕ್ರೋ ಬಚತ್ ಇನ್ಶೂರೆನ್ಸ್ ಏನ್ ನಿಮ್ಮ ಹತ್ರ ತಗೊಂಡಿದ್ದಾರೆ ಅದಕ್ಕೆ ಒರಿಜಿನಲ್ ಬಾಂಡ್ ಕೊಡಬೇಕು, ಮತ್ತೆ ಅದಕ್ಕೆ ಹೌದು. ಸ್ಟೇಟ್ಮೆಂಟ್ ಕೂಡ ಕೊಡಬೇಕು. ಮತ್ತೆ ಹೌದು. RBI ನಿಯಮ ಪ್ರಕಾರ ಅವರು ವಾರದ ಬಡ್ಡಿ ವಸೂಲು ಮಾಡಿದ್ದಾರೆ, ಅವರಿಗೆ RBI ಪರ್ಮಿಷನ್ ಇದೆಯಾ ಇಲ್ವಾ ಅದು ಡಾಕ್ಯುಮೆಂಟ್ ಅವರು ತೋರಿಸ್ಬೇಕು ಹೌದು ಸರ್. ಅಲ್ವಾ? ಇದೆಲ್ಲ ಹೌದೌದು ಸರ್. ಕೊಟ್ರೆ ಇಷ್ಟು ವರ್ಷ ನೀವು ಕಟ್ಟಿದ್ದು 5% ಇಂತ ಹೆಚ್ಚುವರಿ ನೀವು RBI ನಿಯಮ ಪ್ರಕಾರ ಕಟ್ಟಿದ್ದಿದ್ರೆ ಅದು ನಿಮ್ಗೆ ವಾಪಸ್ ಸಿಗ್ಬೇಕು. ಇದನ್ನೆಲ್ಲ ನಾವು ಕೇಳ್ತಾ ಇರೋದು. ಇದು ಕೊಟ್ರೆ ನಾವು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಲ್ವಾ? ನಾವು ಆ ಕಂಪ್ಲೇಂಟ್ ವಾಪಸ್ ಹೌದು, ತಗೊಳ್ತೇವೆ. ಹೌದು. ಇದೆಲ್ಲ ಹೌದು. ಕೊಡ್ಬೇಕಲ್ಲ. ಪೊಲೀಸ್ನವರು ಅದು ಕೊಡ್ಬೇಕಲ್ಲ ಕೊಡಿಸುವುದು ಬಿಟ್ಟು ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ತಿರುಚುವಂತ ವ್ಯವಸ್ಥೆ ಮಾಡ್ತಾ ಇದಾರಲ್ಲ, ಇದು ಎಲ್ಲ ಕಡೆ ನಡೀತಾ ಹೌದು. ಇದೆ, ಎಲ್ಲ ಕಡೆ ನಡೀತಾ ಇದೆ. ಆದ್ರೆ ಹಾ, ಇದಕ್ಕೆ ಹಾ, ಹಾ. ಯಾವುದಕ್ಕೂ ಬಗ್ಬೇಡಿ. ಯಾಕಂದ್ರೆ ನಿಮ್ಮ ಆಯ್ತು ಸರ್, ಒಂದು ಆಯ್ತು. ಕಂಪ್ಲೇಂಟ್ ನಾವು ಇಂದ ಹೇಳಿದ್ದೇವೆ. 100 ಜನರ ಕುಟುಂಬ ಜೀವ ಉಳಿತದೆ. ಯಾಕಂತಂದ್ರೆ ಹೌದು. ಎಷ್ಟೋ ಜನ ಈಗ ಹೌದು. ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಡೈಲಿ ಪ್ರತಿದಿನ 5-6 ಜನ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇದೇ ಧರ್ಮಸ್ಥಳ SKDRDP ಅವರ ಬಡ್ಡಿ ದಂಧೆಯಿಂದ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನ್ಯಾಯ ಸಿಗ್ಬೇಕಲ್ಲ. ಹೌದು ಸರ್. ಯಾಕಂದ್ರೆ ಈಗ ಎಷ್ಟೋ ಜನ 15-20 ವರ್ಷದಿಂದ, ಈಗ ಒಬ್ರ ಹತ್ರ ನಾವು ಮಾತಾಡಿಸಿದ್ವಿ, 18 ವರ್ಷದಿಂದ ಇದ್ದಾರೆ, 15 ಲಕ್ಷ ತನಕ ಸಾಲ ತಗೊಂಡಿದ್ದಾರೆ. ಇಲ್ಲಿವರೆಗೆ ಕಟ್ಟಿದ ಹೌದು. ಬಡ್ಡಿ ಎಷ್ಟಾಗಿರ್ಬೋದು ಹೌದು, ನೋಡಿ. ಹೌದು ಸರ್. ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾರೆ. ಒಂದು ಸಲ ಸಾಲ ತಗೊಂಡು ಅಭಿವೃದ್ಧಿ ಆದ್ರೆ ಮತ್ತೆ ಸಾಲ ತಗೊಳ್ತಾರ? ಇಲ್ಲ ಇಲ್ಲ. ಇಷ್ಟು ವರ್ಷದಿಂದ ಸಾಲದಿಂದ ಒದ್ದಾಡಿ ಕಟ್ಲಿಕ್ಕಾಗದೆ, ಈಗ ನೀವು ಕಟ್ಲಿಕ್ಕಾಗದೆ ನಿಲ್ಸಿದ್ದಲ್ಲ, ನೀವು ಕಟ್ಟಿದ್ದು ಜಾಸ್ತಿ ಆಗಿದೆ ಅಂತ ನೀವು ನಿಲ್ಸಿದ್ದಲ್ವಾ? ಹೌದು ಹೌದು ಸರ್. ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ ಒಂದು ಇದೆ, ಅವ್ರು ಹೇಳೋದೊಂದು ಬೇರೆ, ನಮ್ಮ ಲೆಕ್ಕಾಚಾರ ಒಂದು. ಅದು ಯಾವ್ದು ಲೆಕ್ಕಾಚಾರ ಸರಿ? RBI ನಿಯಮ ಯಾವ ತರ ಇದೆ ಅದು ನಾವು ಹೇಳಿಕೊಟ್ರು ಕೂಡ ಈಗ ಹೌದು. ಯಾರು ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಇದು ಕೋರ್ಟ್ ಅಲ್ಲಿ ತೀರ್ಪು ಬರ್ಲಿ ಅಲ್ವಾ? ಈಗ ಹೌದು ಸರ್. ನಾವು ಹಾಗೆ ಮಾತಾಡಿ. ವೀರೇಂದ್ರ ಹೆಗಡೆ ಅವರು ಸರಿಯಾಗಿದ್ರೆ ಅವ್ರು ಕೋರ್ಟ್ ಅಲ್ಲಿ ವಾದ ಮಾಡ್ಲಿ, ಡಾಕ್ಯುಮೆಂಟ್ ತೋರಿಸ್ಲಿ ಅಲ್ಲ. ಹೌದು ಹೌದು ಸರ್. ಹಾಗಾಗಿ ಹೌದು. ದಯವಿಟ್ಟು ನೀವು ಇದನ್ನು ಮೇಲಾಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡ್ಲೇಬೇಕಿದು. ಸರಿ, ಆಯ್ತು ಆಯ್ತು ಸರ್. ಸರಿ ಸರ್, ಓಕೆ ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್, ಓಕೆ ಥ್ಯಾಂಕ್ ಯು ಸರ್. ಆಯ್ತು. ಕಂಪ್ಲೇಂಟ್ ಕೊಟ್ಟವರ ಮೇಲೆ ತನಿಖೆ ಮಾಡಬೇಕು ಹೊರತು ಇಲ್ಲಿ ಕಂಪ್ಲೇಂಟ್ ಕೊಟ್ಟವರ ಮನೆಗೆ ಬಂದು ಕಂಪ್ಲೇಂಟ್ ಅನ್ನು ನೀವು ಬೇರೆ ಕೊಡಿ ಅಂತ ಅವ್ರ ಹತ್ರ ಅವರೇ ಬರೆದುಕೊಂಡು ಸೈನ್ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಇದು SKDRDP ಗ್ರಾಮಾಭಿವೃದ್ಧಿ ಯೋಜನೆಯ ವೀರೇಂದ್ರ ಹೆಗಡೆ ಅವರ ಇದು ಯಾವ ಕಿಟ್ ಕೊಟ್ಟು ಪೊಲೀಸ್ನವರನ್ನು ಈ ತರ ಅವರನ್ನೇ ಸಿಕ್ಕಿ ಹಾಕಿಸ್ಲಿಕ್ಕೆ ಈಗ ನೋಡ್ತಾ ಇದ್ದಾರೆ. ಈಗ ಇಲ್ಲಿ ತಪ್ಪಿತಸ್ಥರು ಯಾರಾಗ್ತಾರೆ? ಪೊಲೀಸ್ನವರಾಗ್ತಾರೆ. ಯಾಕಂದ್ರೆ ನಾವು ಬಿಡುದಿಲ್ಲ, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡುವವರು. ಇಲ್ಲಿ ಯಾರನ್ನು ನಾವು ಬಿಡ್ಲಿಕ್ಕಿಲ್ಲ. ನಮಗೆ ನ್ಯಾಯ ಸಿಗಬೇಕು, ನಮ್ಮ ದಾಖಲೆಗಳು ನಮಗೆ ಸಿಗಬೇಕು. ನಾವು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗುದು? ನಮಗೆ ನ್ಯಾಯ ಸಿಗ್ಲಿ ಅಂತ ಹೋಗುದು. ಅವ್ರು ಆಗ್ಲಿಲ್ಲ ಅಂದ್ರೆ ನಮ್ಗೆ ಆಗುವುದಿಲ್ಲ. ನೀವು ಅವ್ರು ಬರೆದು ಕೊಡ್ಲಿ, SKDRDP ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ನಾವು ತಗೊಳ್ಳುದಿಲ್ಲ ಅಂತ ಬರೆದು ಕೊಡ್ಲಿ ಅಲ್ಲ. ನಾವು ಯಾಕೆ ಹೋಗ್ತೇವೆ? ನಾವು ಹೋಗುದಿಲ್ಲ ಅಲ್ಲ. ಒಂದು ಬೋರ್ಡ್ ಹಾಕಿ ಅಲ್ಲಿ ಒಂದು ಹೊರಗಡೆ, SKDRDP ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಬಂದ್ರೆ ಇಲ್ಲಿ ತಗೊಳ್ಳೋದಿಲ್ಲ ಈ ಸ್ಟೇಷನ್ ಅಲ್ಲಿ ಅಂತ ಒಂದು ಬೋರ್ಡ್ ಹಾಕಿ. ನಾವು ಕಂಪ್ಲೇಂಟ್ ಕೊಡುದಿಲ್ಲ ನೋಡಿ. ಶಾಸಕರಿಂದ ಫೋನ್ ಮಾಡಿಸ್ತಾ ಇದ್ದಾರೆ, ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ಬೇಕು, ಆ ತರ ಈ ತರ ಎಲ್ಲ ಪೇಪರ್ ಅಲ್ಲಿ ಬಂದ ಮೇಲೆ ಒಟ್ನಲ್ಲಿ SKDRDP ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಬರಬಾರ್ದು. ಆ ತರ ಎಲ್ಲ ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಇದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೈಕೋರ್ಟ್ ಇಂದ ಆದೇಶ ಆಗಿದೆ. ಇದು ಎಲ್ಲರೂ ಕಂಪ್ಲೇಂಟ್ ಕೊಡಿ, ಇದು ತನಿಖೆ ಆಗಬೇಕು. ಯಾವುದು ನಿಜ, ಯಾವುದು ಸತ್ಯ, ನಾವು ಕಟ್ಟಿದ್ದಕ್ಕೆ ನಮಗೆ ನ್ಯಾಯ ಸಿಗಬೇಕು, ನಾವು ಇಷ್ಟು ವರ್ಷದಿಂದ ಕಟ್ಟಿದ್ದಕ್ಕೆ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಎಲ್ಲರೂ ಕಂಪ್ಲೇಂಟ್ ಕೊಡಿ. ಯಾವುದೇ ಒಂದು ಒತ್ತಡಕ್ಕೆ ಮಣಿಬೇಡಿ. ನೀವು ನಿಮ್ಮ ಮನೆಗೆ ಬಂದವರ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಡಿ ದಯವಿಟ್ಟು. ಈಗ ಸಂಘದಲ್ಲಿ ಇದ್ದವರು ಕೆಲವರು ಸಂಘ ಬಿಟ್ಟಿದ್ದಾರೆ. ಎಷ್ಟೋ ಜನ ಈಗ ಸಂಘದಲ್ಲಿ ದುಡ್ಡು ಕಟ್ಟಿ ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ. ಅವರಿಗೂ ಕೂಡ ಎಷ್ಟೋ ವರ್ಷದಿಂದ ನೀವು ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ. ನೀವು ಕಂಪ್ಲೇಂಟ್ ಕೊಡಿ, ನಾವು ಇಷ್ಟು ವರ್ಷದಿಂದ ಸಂಘದಲ್ಲಿ ಇದ್ದೇವೆ, ನಾವು ಇಷ್ಟು ಸಾಲ ತಗೊಂಡು ಇಷ್ಟು ಕಟ್ಟಿದ್ದೇವೆ, ಈಗ ಸಂಘ ಬಿಟ್ಟಿದ್ದೇವೆ, ಆದ್ರೂ ಕೂಡ ನಮ್ಮಿಂದ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ, ಹಾಗಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ನೀವು ವೀರೇಂದ್ರ ಹೆಗಡೆ ಅವರ ಹೆಸರು ಹಾಕಿ ಕಂಪ್ಲೇಂಟ್ ಕೊಡಿ. ಆಮೇಲೆ ಸಂಘ ಬಿಟ್ಟವರು, ಆಮೇಲೆ ಸಂಘದಲ್ಲಿ ಇದ್ದವರು ಕೂಡ, ನಾನು ಇಷ್ಟು ವರ್ಷದಿಂದ ಇದ್ದೆ, ಇಷ್ಟು ಸಾಲ ತಗೊಂಡೆ, ನನಗೆ ಹೆಚ್ಚುವರಿ ಬಡ್ಡಿ ಹಾಕಿದ್ದಾರೆ, ಮತ್ತೆ RBI ನಿಯಮ ಉಲ್ಲಂಘನೆ ಮಾಡಿ ನನಗೆ
ಇನ್ಶೂರೆನ್ಸ್ ಹಣ ತಗೊಂಡಿದ್ದಾರೆ, ಅದಕ್ಕೆ ಕೂಡ ಬಡ್ಡಿ ಹಾಕಿದ್ದಾರೆ. ಹಾಗಾಗಿ ನಮಗೆ ದಾಖಲೆ ಯಾವುದೇ ಕೊಡದೆ ವೀರೇಂದ್ರ ಹೆಗ್ಡೆ ಅವರು ನಮಗೆ ಮೋಸ ಮಾಡಿದ್ದಾರೆ. ಈ ಸ್ಕ್ರೀನಲ್ಲಿ ಎಲ್ಲ ನಂಬರ್ ಬರ್ತಾ ಇದೆ ನೋಡಿ. ನಿಮ್ಮ ಜಿಲ್ಲೆಯ ನಂಬರ್ಗಳಿಗೆ ಫೋನ್ ಮಾಡಿ, ನಾವು ಯಾವ ಥರ ಅದಕ್ಕೆಲ್ಲ ನಿಮಗೆ ಡಾಕ್ಯುಮೆಂಟ್ ಆಗಲಿ, ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ. ಈ ಸ್ಕ್ರೀನಲ್ಲಿ ಬರ್ತಾ ಇರುವ ನಂಬರ್ಗೆ ನೀವು ಕಾಲ್ ಮಾಡಿ. ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಮಾಡುವಂಥ ಕೆಲಸ ಮಾಡಬೇಡಿ. ಸೌಜನ್ಯ ಹೋರಾಟದಿಂದಾಗಿ ಇದು ಇಷ್ಟರ ಮಟ್ಟಿಗೆ ಈಗ ತಲುಪಿದೆ. ಇನ್ನು ಸ್ವಲ್ಪ ದಿನ ಇರುವುದು, ಯಾಕಂದರೆ ಕೋರ್ಟಲ್ಲಿ ಆದೇಶ ಆಗಿದೆ, ಇನ್ನು ಕೋರ್ಟಿಗೆ ವರದಿ ಹೋಗಬೇಕು, ಆಮೇಲೆ ತೀರ್ಪು ಬರ್ತದೆ. ಯಾರ್ದು ತಪ್ಪು ಯಾರ್ದು ಸರಿ ಅಲ್ಲೇ ಡಿಸೈಡ್ ಆಗಲಿ. ಹಾಗಾಗಿ ದಯವಿಟ್ಟು ಕಂಪ್ಲೇಂಟ್ ಕೊಡುವವರು ದಯವಿಟ್ಟು ಕಂಪ್ಲೇಂಟ್ ಕೊಡಿ. ಯಾವುದೇ ಒಂದು ಆಮಿಷಕ್ಕೆ ಬಲಿಯಾಗಬೇಡಿ. ನಿಮ್ಮ ಅಕ್ಕಪಕ್ಕದ ಮನೆಯವರ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಡಿ. ಯಾರೇ ಕಿರುಕುಳ ಕೊಟ್ಟಿದ್ರು ನೇರವಾಗಿ SKDRDP ಸಂಸ್ಥೆಯ ಮುಖ್ಯಸ್ಥರಾದ ವೀರೇಂದ್ರ ಹೆಗಡೆ ಅವರ ಮೇಲೆ, ಅನಿಲ್ ಅವರ ಮೇಲೆ, ಆಮೇಲೆ ಟ್ರಸ್ಟ್ ಸಿಬ್ಬಂದಿಗಳ ಮೇಲೆ. ಯಾಕಂದರೆ ಸಾಲ ಬಂದಿರೋದು ಅಲ್ಲಿಂದಲೇ, ಸಾಲ ನೀವು ಕಟ್ಟಿದ್ದು ಕೂಡ ಅವರಿಗೆ. ಹಾಗಾಗಿ ನೀವು ಅವರ ಮೇಲೇ ಕಂಪ್ಲೇಂಟ್ ಕೊಡಬೇಕು. ಇದು ಏನು ಅಂತ ತೀರ್ಪು ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.